ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಅಪೂರ್ವವಾದ ಸಂಗೀತ ಲೋಕವೊಂದು ಸೃಷ್ಟಿಯಾಗಿ ನೆರೆದವರನ್ನ ಮನಸೂರೆಗೊಂಡಿತು. ಕರಾವಳಿಯಲ್ಲಿ ಪ್ರಥಮ ಎಂಬಂತೆ 90 ಕಲಾವಿದರು ಏಕಕಾಲದಲ್ಲಿ ವೀಣೆಯನ್ನ ನುಡಿಸಿ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಪರ್ಯಾಯ ಶ್ರೀ ಪಾಲಿಮಾರು ಮಠ ಉಡುಪಿ ಶ್ರೀಕೃಷ್ಣ ಮಠ ಆಶ್ರಯದಲ್ಲಿ ಮಣಿಪಾಲದ ಡಾಕ್ಟರ್ ಪಳ್ಳದಡ್ಕ ಕೇಶವ್ ಭಟ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ರಾಜಾಂಗಣದಲ್ಲಿ 23ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವೀಣಾ ವೃಂದ ಕಾರ್ಯಕ್ರಮ ನಡೆಯಿತು. ಹನ್ನೊಂದು ವರ್ಷದ ಬಾಲಕ ಬಾಲಕಿಯರಿಂದ ಹಿಡಿದು 68 ವರ್ಷದ ಹಿರಿಯ ವೀಣಾ ವಾದಕಿಯರವರೆಗೆ ವಿವಿಧ ವಯೋಮಾನದ ವೀಣಾ ಸಾಧಕರು ಸಂಗೀತ ಸುದೆ ಹರಿಸಿದ್ರು. 13 ಮಂದಿ ಪುರುಷರು 77 ಮಂದಿ ಮಹಿಳೆಯರು ಪಾಲ್ಗೊಂಡಿದ್ರು. ವೀಣಾ ವಿದ್ಯಾರ್ಥಿಗಳ ಜೊತೆಗೆ ವೀಣಾ ವಿದ್ವತ್ ಪಡೆದವರ ಸಮಾಗಮವೂ ಕೂಡ ನಡೆಯಿತು. ಈ ಸಂದರ್ಭ ವೈದ್ಯರು, ಇಂಜಿನಿಯರ್ಗಳು ಕೂಡ ಇದ್ದರು. ವಿಪಚ್ಚಿ ಬಳಗದ ಪವನ ಮತ್ತು ವೀಣಾ ವೃಂದದ ನೇತೃತ್ವ ವಹಿಸಿದ್ರು. ಪರ್ಯಾಯ ಶ್ರೀ ಪಾಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಪರ್ಯಾಯ ಅವಧಿಯಲ್ಲಿ ಕೃಷ್ಣನಿಗೆ ನಿತ್ಯ ಲಕ್ಷ ತುಳಸಿ ಅರ್ಚನೆ ಮಾಡುತ್ತಿದ್ರು. ತುಳಸಿಗೆ ವಿಶೇಷ ಪ್ರಾಶಸ್ತ್ಯ ನೀಡುತ್ತಿದ್ರು. ಇದೇ ಹಿನ್ನೆಲೆಯಲ್ಲಿ ವೀಣಾ ವೃಂದ ಕಾರ್ಯಕ್ರಮದಲ್ಲಿ 90 ಮಂದಿಯು ಹಸಿರು ಬಟ್ಟೆ ತೊಟ್ಟು ತುಳಸಿ ದಳಗಳಾಗಿ 1.5 ಗಂಟೆಗಳ ಕಾಲ ನಾದ ಹೊಮ್ಮಿಸಿ ನೆರೆದವರನ್ನ ಮನರಂಜಿಸಿದ್ರು. ಇದಕ್ಕೂ ಮೊದಲು ಕಾರ್ಯಕ್ರಮವನ್ನ ಪರ್ಯಾಯ ಶ್ರೀಗಳು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದೊಂದು ವೀಣೆ, ಮನುಷ್ಯ ನಿರ್ಮಾಣ ಮಾಡಿದ ವೀಣೆ. ಇನ್ನೊಂದು ದೇವರು ಕೊಟ್ಟ ವೀಣೆ. ಅದು ಯಾವುದು ದೇವರು ಕೊಟ್ಟ ವೀಣೆ ಯಾವುದು ಅಂತಂದ್ರೆ ನಮ್ಮ ಈ ಶರೀರ ಇದೆ, ಇದೇ ದೇವರು ಕೊಟ್ಟಿರತಕ್ಕಂತಹ ವೀಣೆ ಅಂತ ಈ ವೀಣೆಯನ್ನು ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ ನಮ್ಮ ಶರೀರಕ್ಕೆ ಅಂತಂದ್ರೆ ಆ ವೀಣೆಯ ಮಹತ್ವ ಅದೆಷ್ಟು ಅಂತ ನಾವು ನಿರಂತರ ಚಿಂತನೆ ಮಾಡಬೇಕಾದ್ದು. ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್ 24/7 ಉಡುಪಿ.